ಅವತ್ತು ಆಗಸ್ಟ್ 11 ಸಂಜೆ 6 ಗಂಟೆ ಸುಮಾರು ಹೈದರಾಬಾದ್ನಿಂದ ಹೆಂಡತಿಗೆ ಫೋನ್ ಮಾಡಿದ್ದಾರೆ. ಆದರೆ ಹೆಂಡತಿ ರೂಪಾರೆಡ್ಡಿ ಮಾತ್ರ ಫೋನನ್ನು ರಿಸೀವ್ ಮಾಡೋದಿಲ್ಲ. ಮೇ ಬಿ ಬ್ಯುಸಿ ಆಗಿರ್ಬೋದು ಅಂತ ಗಂಡ ಸುಮ್ಮನಾಗಿದ್ದಾರೆ. 10 ನಿಮಿಷ ಆದ ಮೇಲೆ ಮತ್ತೆ ಫೋನ್ ಮಾಡಿದಾಗ ಮತ್ತೆ ಫೋನ್ ಮಾತ್ರ ರಿಂಗ್ ಆಗ್ತಾ ಇತ್ತು. ಆದರೆ ಯಾರು ಕೂಡ ಅದನ್ನು ಎತ್ತಾ ಇರಲಿಲ್ಲ. ಹೀಗೆ 2 ರಿಂದ 3 ಬಾರಿ, ಏಕೆ 10 ಬಾರಿ ಗಂಡ ಹೈದರಾಬಾದ್ನಿಂದ ಫೋನ್ ಮಾಡಿದರೂ ಹೆಂಡತಿ ಯಾವಾಗ ಫೋನನ್ನು ಪಿಕ್ ಮಾಡೋದಿಲ್ಲೋ ಗಂಡನಿಗೆ ಯಾಕೋ ಅನುಮಾನ ಪ್ರಾರಂಭ ಆಗಿಬಿಟ್ಟಿದೆ. ಅದೇ ಸಮಯದಲ್ಲಿ ಗಂಡ ಹಾಗೋ ಹೀಗೋ ಮಾಡಿ ಪಕ್ಕದ ಮನೆಯವರಿಗೆ ಫೋನ್ ಮಾಡಿದ್ದಾರೆ. ಯಾಕೋ ತಮಗೆ ಅನುಮಾನ ಬರ್ತಾ ಇದೆ, ಹೆಂಡತಿ ಫೋನ್ ಎತ್ತಾ ಇಲ್ಲ ಅಂತ. ತಕ್ಷಣವೇ ಪಕ್ಕದಲ್ಲಿದ್ದಂತಹ ಒಬ್ಬ ಮಹಿಳೆ ರೂಪಾರೆಡ್ಡಿಯವರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿದಾಗ ಬಾಗಿಲು ಓಪನ್ ಆಗೋದಿಲ್ಲ. ಎಷ್ಟು ಬಾರಿ ತಟ್ಟಿದರೂ ಕೂಡ ಬಾಗಿಲು ಮಾತ್ರ ಓಪನ್ ಆಗೋದಿಲ್ಲ. ಹೀಗಾಗಿ ಗಾಬರಿಗೊಂಡು ಅವರು ಇನ್ನೂ 16 ಜನಕ್ಕೆ ಹೇಳಿದ್ದಾರೆ. ಆಗ ಅಲ್ಲಿಗೆ ಸೇರಿದ್ದ ನೆರೆಹೊರೆಯವರು ಬಂದು ಬಾಗಿಲನ್ನು ಒಡೆದಾಗ ಅವರು ನೋಡಬಾರದನ್ನು ನೋಡಿದ್ದಾರೆ. ಹೌದು, ಭೀಕರ ರಕ್ತದ ಮಡುವಿನಲ್ಲಿ ಪ್ರಿನ್ಸಿಪಾಲ್ ಆದಂತಹ ರೂಪಾರೆಡ್ಡಿ ಅವರು ಅಲ್ಲಿ ಶವವಾಗಿ ಮಲಗಿದ್ದರು. ಹೌದು ಸ್ನೇಹಿತರೆ, ಈ ಒಂದು ತೆಲಂಗಾಣದ ಕೊಂಡಂಪನಿಯಲ್ಲಿ ನೆಲ್ಗೊಂಡ ಜಿಲ್ಲೆಯ ನಾಗಾರ್ಜುನ ಶಾಲೆಯ ಪ್ರಿನ್ಸಿಪಾಲ್ ರೂಪಾರೆಡ್ಡಿಯ ಮರ್ಡರ್ ಸುದ್ದಿ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿತ್ತು. ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿದಾಗ ಪೊಲೀಸರು ಅಲ್ಲಿಗೆ ಧಾವಿಸಿದ್ದಾರೆ. ಸುತ್ತಲೂ ಕ್ರೈಮ್ ಸೀನ್ ಅನ್ನ ಆಕ್ಯುಪೈ ಮಾಡಿಕೊಂಡಿದ್ದಾರೆ. ಹಾಗೂ ತಕ್ಷಣವೇ ಫಾರೆನ್ಸಿಕ್ ಟೀಮು ಹಾಗೂ ಸ್ನಿಫರ್ ಡಾಗ್ಗಳನ್ನ ಕರೆಸಿ ಎಲ್ಲವನ್ನ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ಇಲ್ಲಿ ಅವರಿಗೆ ಮೊದಲಿಗೆ ಅನುಮಾನ ಬಂದಿದ್ದೇ ರೂಪಾರೆಡ್ಡಿಯ ಗಂಡ ಒಬ್ಬ ಬಿಸ್ನೆಸ್ ಮನ್, ಅದರಲ್ಲೂ ಹೈದರಾಬಾದ್ನಲ್ಲಿ ಇದ್ದಂತಹ ಬಿಸ್ನೆಸ್ ಮೇಲೆ ಬಂದಿದ್ದು. ತಕ್ಷಣವೇ ಅವರನ್ನ ಕರೆಸಿದ್ದಾರೆ. ಹೀಗಾಗಿ ಓಡೋಡಿ ಬಂದಂತಹ ಗಂಡನಿಗೆ ತನ್ನ ಹೆಂಡತಿಯ ಸಾವಿನ ಸುದ್ದಿ ಕೇಳಿ ಅವರು ಕೂಡ ಬೆಚ್ಚಿ ಬಿದ್ದಿದ್ದರು. ಆದರೆ ಪೊಲೀಸರಿಗೆ ಮೊದಲ ಅನುಮಾನ ಹೋಗಿದ್ದೇ ಗಂಡನ ಮೇಲೆ. ಗಂಡ ಮರ್ಡರ್ ಮಾಡಿ ಏನಾದರೂ ಬೇಕು ಅಂತಾನೆ ಈ ಪ್ಲಾನ್ ಮಾಡಿದ್ನ ಅನ್ನೋದನ್ನ ತನಿಖೆ ಮಾಡಲು ಅವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಎರ್ರ ಬಿರ್ರಿ ತನಿಖೆಯನ್ನ ಮಾಡಿದಾಗ ಅವರಿಗೆ ಆ ಗಂಡನಿಂದ ಏನು ಕೂಡ ಸಿಗೋದಿಲ್ಲ. ಯಾಕಂದರೆ ಅವರು ಮೊದಲು ನೋಡುವುದೇ ಮೊಬೈಲ್ನ ಡೇಟಾವನ್ನು, ಮೊಬೈಲ್ ಟವರ್ ಕನೆಕ್ಟ್ಗಳನ್ನು, ನೆಟ್ವರ್ಕನ್ನು. ಆದರೆ ಯಾವುದೇ ಸಮಯದಲ್ಲೂ ಯಾವುದೇ ವಿಷಯದಲ್ಲೂ ರೂಪಾರೆಡ್ಡಿಯವರ ಗಂಡ ರೂಪಾರೆಡ್ಡಿಯವರ ಮರ್ಡರ್ ಮಾಡಿದನಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿಗಳು ಕೂಡ ಸಿಗೋದಿಲ್ಲ. ಹೌದು ಸ್ನೇಹಿತರೆ, ಯಾಕಂದರೆ ಇವತ್ತು ಅನೈತಿಕ ಸಂಬಂಧಗಳ ಕಾರಣದಿಂದ ಗಂಡ ಹೆಂಡತಿಯನ್ನು ಕೊಲ್ಲೋದು, ಹೆಂಡತಿ ಗಂಡನನ್ನು ಕೊಲ್ಲೋದು ತುಂಬಾ ಕಾಮನ್ ಆಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ಮೊದಲಿಗೆ ಅನುಮಾನ ಬರೋದೇ ಈ ಗಂಡಂದಿರ ಮೇಲೆ, ಈ ಹೆಣ್ಣಂದಿರ ಮೇಲೆ. ಹೀಗಾಗಿ ಪೊಲೀಸರು ಮಾಡುವ ಆ ತನಿಖೆ ಅಲ್ಲಿಂದನೇ ಪ್ರಾರಂಭವಾಗಿತ್ತು. 3-4 ದಿವಸ ಆದರೂ ಕೂಡ ತನಿಖೆಯಲ್ಲಿ ಯಾವುದೇ ಒಂದು ಪ್ರೋಗ್ರೆಸ್ ಕೂಡ ಕಾಣೋದಿಲ್ಲ. ಯಾಕಂದರೆ ಮರ್ಡರ್ ಯಾರು ಮಾಡಿದರು ಅನ್ನೋದನ್ನು ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಈ ಒಂದು ಮರ್ಡರ್ ಕೇಸನ್ನು ನೋಡಿದಾಗ ಪ್ರಿನ್ಸಿಪಾಲ್ ಆದಂತಹ ರೂಪಾರೆಡ್ಡಿ ಅವರಿಗೆ 27 ಬಾರಿ ಚಾಕುವಿನಿಂದ ಎರ್ರ ಬಿರ್ರಿ ಇರಿದು ಕೊಲ್ಲಕ್ಕಾಗಿತ್ತು. ಯಾಕಂದರೆ ಈ ರೀತಿ ಕೊಲ್ಲೋದು ಯಾವಾಗ ಗೊತ್ತಾ, ಯಾರ ಮೇಲೆ ಅತಿಯಾದ ದ್ವೇಷ ಇದ್ದಾಗ ಮಾತ್ರ ಇಂತಹ ಕೃತ್ಯಗಳು ನಡೆಯುತ್ತವೆ ಅಂತ ಪೊಲೀಸರಿಗೆ ಗೊತ್ತಾಗಿ ಹೋಗಿತ್ತು. ಹಾಗಾದರೆ ರೂಪಾರೆಡ್ಡಿ ಮೇಲೆ ಯಾರಾದ್ರೂ ಇಷ್ಟೊಂದು ದ್ವೇಷ ಇತ್ತ ಅನ್ನೋದನ್ನು ಈಗ ಅವರು ಕಂಡುಹಿಡಿಯಬೇಕಾಗಿತ್ತು. ಹೀಗಾಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಅಂತಾನೆ ಒಂದು ಸ್ಕ್ವಾಡನ್ನು ರೆಡಿ ಮಾಡಿದ್ದರು, ಇದಕ್ಕೆ ಅಂತಾನೆ ಒಂದು ಟೀಮನ್ನು ರೆಡಿ ಮಾಡಿದ್ದಾರೆ. ಹೀಗಾಗಿ ಆ ಟೀಮು ದಿನನಿತ್ಯ ಕನಿಷ್ಠ ಪಕ್ಷ 2 ರಿಂದ 3 ಗಂಟೆಗಳ ಕಾಲ 24 ಗಂಟೆನೂ ಸುತ್ತಾನೆ ಇದ್ದರು. ಯಾರಾದ್ರ ಮೇಲೆ ಅನುಮಾನ, ರೂಪಾರೆಡ್ಡಿ ಅವರ ಫೋನನ್ನು ಟ್ರ್ಯಾಕ್ ಮಾಡಿದಾಗ ಅದರಲ್ಲಿ ಎಲ್ಲವೂ ಇತ್ತು. ಆದರೆ ಅಂತಹ ಸಂಶಯ ಪಡುವಂತಹ ವ್ಯಕ್ತಿಗಳು ಅಥವಾ ಯಾವುದೇ ಕಾಲ್ ಆಗಲಿ ಅದರಲ್ಲಿ ಇರಲಿಲ್ಲ. ಹೀಗಾಗಿ CCTVಯನ್ನು ಫುಟೇಜನ್ನು ಕೂಡ ನೋಡ್ತಾರೆ. ಅದರಲ್ಲಿ 2 ಮಾಸ್ಕ್ ಹಾಕ್ಕೊಂಡು ಬಂದಂತಹ ವ್ಯಕ್ತಿಗಳ ಮೇಲೆ ಅವರಿಗೆ ಅನುಮಾನ ಬರುತ್ತೆ. ಆದರೆ ಆ ಮಾಸ್ಕ್ ಹಾಕಿಕೊಂಡು ಬಂದಂತಹ ವ್ಯಕ್ತಿಗಳು ಯಾರು ಅಂತ ಅವರಿಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಎಲ್ಲ ತರಹದ ಏನೋ ಬೇರೆ ಕಾಲೇಜ್ ಆಗಲಿ, ಬೇರೆ ಸ್ಕೂಲ್ ಆಗಲಿ, ಅಥವಾ ಅವರ ಟೀಚರ್ಸ್ ಮೇಲೆ ಆಗಲಿ ಏನಾದರೂ ಅವ್ರ ಮೇಲೆ ದುಶ್ಮನಿ ಇತ್ತಾ, ಏನಾದರೂ ಜಗಳಗಳಾಗಿತ್ತಾ ಈ ಹಿಂದೆ ಅಂತ ಎಲ್ಲವನ್ನ ಎನ್ಕ್ವೈರ್ ಮಾಡಿದರೂ ಕೂಡ ಅವರಿಗೆ ಹೆಚ್ಚು ಕಡಿಮೆ 1 ವಾರ ಆದರೂ ಕೂಡ ಏನೋ ಯಾವುದೇ ಒಂದು ಸುಳಿವು ಸಿಗೋದಿಲ್ಲ. ಹೀಗಾಗಿ ಪೊಲೀಸರು ಒಂದು ರೀತಿ ಹತಾಶವಾಗಿಬಿಟ್ಟಿದ್ರು. ಕೊನೆಗೆ ಅವರಿಗೆ ಇನ್ಸ್ಪೆಕ್ಟರ್ ಆದಂತಹ ಆ ಲೋಕಲ್ ಇನ್ಸ್ಪೆಕ್ಟರ್ ಪದೇ ಪದೇ ಆ CCTV ಕ್ಯಾಮ್ರಾವನ್ನು ಗಮನವಿಟ್ಟು ನೋಡಿದ್ದಾರೆ.
ಅದೇ ಸಮಯದಲ್ಲಿ ಅವ್ರಿಗೆ ಒಂದು ವಿಚಾರ ಏನು ಬಂದಿದೆ ಅಂದರೆ, ಆ ವ್ಯಕ್ತಿ ಏನಿದಾರಲ್ಲ ಅವ್ರು ನೋಡೋಕ್ಕೆ ಯಾವುದೇ ರೀತಿಯಾಗಿ ರೌಡಿಗಳ ಥರ ಆಗಲಿ ದಷ್ಟಪುಷ್ಟವಾಗಿರಲಿಲ್ಲ, ಚಿಕ್ಕವರಾಗಿ ಕಾಣ್ತಾ ಇದ್ದರು, ಚಿಕ್ಕ ಹುಡುಗರ ಥರ ಕಾಣ್ತಾ ಇದ್ದರು. ಯಾಕೋ ಅವರಿಗೆ ಎಲ್ಲ ರೀತಿಯ ಅನುಮಾನ ಬಂದ ಮೇಲೂ ಕೂಡ ಅವರಿಗೆ ಒಂದು ರೀತಿ ಯಾಕೆ ನಾವು ಶಾಲೆಯ ಮಕ್ಕಳನ್ನು ಒಂದು ಬಾರಿ ವಿಚಾರಿಸಬಾರ್ದು, ಯಾಕಂದರೆ ಮಕ್ಕಳಿಗೂ ಗೊತ್ತಾಗ್ಬೋದು, ಯಾಕಂದರೆ ಯಾರಾದರೂ ಮಾಡಿದರೆ ಅವ್ರ ಬಾಯಲ್ಲೂ ಕೂಡ ಕೇಳ್ಬೋದು ಅಂತ ಇನ್ಸ್ಪೆಕ್ಟರ್ ಏನು ಮಾಡಿದ್ದಾರೆ, ನೇರವಾಗಿ ಶಾಲೆಗೆ ಹೋಗಿದ್ದಾರೆ. ಅದೇ ಸಮಯದಲ್ಲಿ ಅವರಿಗೆ ಇನ್ನೊಂದು ವಿಚಾರ ಆ ಹಿಂದಿನ ಸಂಜೆ ಗೊತ್ತಾಗುತ್ತೆ. ಅಂದರೆ ಈ ರೂಪಾರೆಡ್ಡಿ ಏನಿದಾರಲ್ಲ ಅವರ ಅತ್ತೆ ಅದೇ ಸಮಯದಲ್ಲಿ ಫೋನ್ ಮಾಡ್ತಾಯಿದ್ರು. ಯಾವಾಗ ರೂಪಾರೆಡ್ಡಿ ಮರ್ಡರ್ ಆಗಿತ್ತೋ ಆ ಸಮಯದಲ್ಲಿ ಕೊನೆಯ ಬಾರಿಗೆ ಫೋನಲ್ಲಿ ಮಾತಾಡ್ತಾ ಇದ್ದದ್ದು ರೂಪಾರೆಡ್ಡಿಯವರ ಅತ್ತೆ. ಅವರು ಮಾತನಾಡುವಾಗ ರೂಪಾರೆಡ್ಡಿಯವರು ಬಾಬು ಅನ್ನೋ ಪದವನ್ನು ಬಳಸಿದ್ದಾರೆ ಅಂತ ಅವರಿಗೆ ಅನುಮಾನ ಬಂದಿದೆ. ನೀವು ನೋಡಿ, ಈ ತೆಲುಗುವಲ್ಲಿ ಅಂದರೆ ಹೆಚ್ಚು ಕಡಿಮೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಕ್ಕಳನ್ನು ಅಥವಾ ಯಾರಾದರೂ ಪ್ರೀತಿಯಿಂದ ಅವರನ್ನು ಬಾಬು ಅಂತ ಕರೀತಾರೆ. ಹೀಗಾಗಿ ಪೊಲೀಸರಿಗೂ ಇಲ್ಲೂ ಕೂಡ ಒಂದು ರೀತಿ ಕನೆಕ್ಷನ್ ಅಂದರೆ ಇಲ್ಲಿ ಕನೆಕ್ಟ್ ಮಾಡೋಕ್ಕೆ ಅವರಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಅದೇನೆಂದರೆ, ಯಾಕೆ ಇದನ್ನು ಶಾಲೆಯ ಮಕ್ಕಳು ಮಾಡಿರಬಾರ್ದು ಅಂತ. ಸೊ ಬಟ್ ಏನಂದರೆ ಏನಾಗುತ್ತೆ, ಮಕ್ಕಳ ಮೇಲೆ ಈ ರೀತಿ ಅನುಮಾನ ಪಡೋದು ಸರಿ ಇರೋದಿಲ್ಲ. ಹೀಗಾಗಿ ಮತ್ತು ಈ ಶಾಲೆಯ ಏನು ಕಾಂಪೌಂಡಲ್ಲಿ, ಶಾಲೆಯ ಪ್ರಾಂಗಣದಲ್ಲಿ ಈ ರೀತಿಯ ಕೇಸ್ಗಳನ್ನು ತೆಗೆದುಕೊಂಡು ಹೋಗೋದು ಸಹಿತ ಸರಿ ಇರೋದಿಲ್ಲ. ಹೀಗಾಗಿ ಅವರು ಇಂಡೈರೆಕ್ಟಾಗಿ ಮಕ್ಕಳನ್ನು ವಿಚಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸಿವಿಲ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ, ಮಕ್ಕಳನ್ನು ಅವೆಲ್ಲ ಥರ ವಿಚಾರ ಮಾಡ್ತಾರೆ. 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳನ್ನು ವಿಚಾರ ಮಾಡ್ತಾರೆ. ಆದರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ. ಆದರೆ ಅವರಿಗೆ ಒಂದು 5 ಶಾಲೆಯ ಹುಡುಗರ ಮೇಲೆ, ಅದರಲ್ಲೂ 10th ಕ್ಲಾಸ್ ಇದ್ದಂಥ ಹುಡುಗರ ಮೇಲೆ ಅನುಮಾನ ಬರುತ್ತೆ. ಅನುಮಾನ ಬಂದರೆ ಅವರೇನು ನೇರವಾಗಿ ಅವರನ್ನು ಮಾತಾಡೋದಿಲ್ಲ, ಅವರನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅದರಲ್ಲಿ 2 ಹುಡುಗರು ಅವರಿಗೆ ಟ್ರ್ಯಾಪ್ ಆಗೋ ಥರ ಗೊತ್ತಾಗುತ್ತೆ. ಯಾಕಂದರೆ ಅವ್ರ ಮೇಲೆ ಇನ್ನೂ ಸ್ವಲ್ಪ ನಿಗಾ ಇಟ್ಟರೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಅಂತ. ಹೀಗಾಗಿ ಆ 2 ಹುಡುಗರನ್ನು ಚೇಸ್ ಮಾಡಿದಾಗ, ಫಾಲೋ ಮಾಡಿದಾಗ ಗೊತ್ತಾಗಿದ್ದು ಈ ಹುಡುಗರು ಇತ್ತೀಚೆಗೆ 2 ಒಂದೊಂದು ಐಫೋನನ್ನು ಖರೀದಿ ಮಾಡಿಕೊಂಡಿದ್ದಾರೆ ಅಂತ. ನೋಡಿ, ಸ್ಕೂಲ್ ಮಕ್ಕಳ ಹತ್ರ ಐಫೋನ್ ಬರೋದು, ಅದು ಅಂಥ ಚಿಕ್ಕ ಒಂದು ಪಟ್ಟಣದಲ್ಲಿ ಅಥವಾ ಚಿಕ್ಕ ಹಳ್ಳಿಯಲ್ಲಿ ಐಫೋನ್ ಸಿಗೋದು, ಅಥವಾ ಶ್ರೀಮಂತ ಮಕ್ಕಳಾದರೆ ಪರವಾಗಿಲ್ಲ. ಇವು ನೋಡಿದರೆ ಅಂಥ ಹಾಸ್ಟೆಲಲ್ಲಿರುವಂತಹ ಮಕ್ಕಳ ಹತ್ತಿರ ಅವ್ರಿಗೆ ಐಫೋನ್ ಇದ್ದಿದ್ದು ನೋಡಿ ಒಂಥರ ಅವರಿಗೆ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಈ 2 ಹುಡುಗರ ಬಗ್ಗೆ ತುಂಬಾ ವಿಚಾರ ಮಾಡಿದಾಗ ವೈಸ್ ಪ್ರಿನ್ಸಿಪಾಲ್ ಈ ಹುಡುಗರ ಬಗ್ಗೆ ಒಂದು ಆಘಾತಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಹೌದು, ಕೆಲವು ಅಂದರೆ ಹೋದ ತಿಂಗಳಷ್ಟೇ, ಅಂದರೆ ಹೆಚ್ಚು ಕಡಿಮೆ ಜುಲೈ ತಿಂಗಳಲ್ಲಿ ಈ ಹುಡುಗರು ಕೆಲವೊಂದು ಸ್ಮೋಕಿಂಗ್ ಮಾಡೋದು, ಆಮೇಲೆ ಡ್ರಿಂಕ್ಸ್ ಮಾಡೋ ಚಟಗಳನ್ನು ಹಚ್ಕೊಂಡಿದ್ರು. ಆಮೇಲೆ ಅಲ್ಲಿ ಇಲ್ಲಿ ಹಾಸ್ಟೆಲಲ್ಲಿ ಬೇರೆ ಹುಡುಗರ ದುಡ್ಡನ್ನು ಕದಿಯೋದು, ಆಮೇಲೆ ಇವೆಲ್ಲ ಪ್ರಸಂಗಗಳು ಅವ್ರಿಗೆ ಗೊತ್ತಾದಾಗ ಪ್ರಿನ್ಸಿಪಾಲ್ ರೂಪಾರೆಡ್ಡಿ ಅವ್ರಿಗೂ ವಾರ್ನ್ ಮಾಡಿದ್ದಾರೆ. ವಾರ್ನ್ ಮಾಡಿ ಅವ್ರ ತಂದೆ ತಾಯಿಯರನ್ನ ಕರೆಸಿ, ಇವರೇನಾದರೂ ಇನ್ನೊಂದು ಸರಿ ಈ ರೀತಿ ಮಾಡಿದರೆ ಇವರನ್ನು ಹಾಸ್ಟೆಲಿಂದ ಹೊರಗೆ ಹಾಕಬೇಕಾಗುತ್ತೆ ಅಥವಾ ಶಾಲೆಯಿಂದ ಹೊರಗೆ ಹಾಕಬೇಕಾಗುತ್ತೆ, ಹೀಗಾಗಿ ಅವರನ್ನು ನೀವು ನೋಡಿಕೊಳ್ಳಿ ಅಂತ. ಹೀಗಾಗಿ ಈ ವಿಷಯ ಪೊಲೀಸರಿಗೆ ಈಗ ಒಂದು ರೀತಿ ಈ ಇನ್ವೆಸ್ಟಿಗೇಷನ್ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಕೊನೆಗೆ ಅವರೇನು ಮಾಡ್ತಾರೆ, ಆ 2 ಹುಡುಗರನ್ನು ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆ ಮಾಡಿದಾಗ ನೋಡಿ, ಆ ಹುಡುಗರು ಬಾಯಿ ಬಿಟ್ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಪೊಲೀಸರು ಅವರೇ ಆದಂಥ ಭಾಷೆಯಲ್ಲಿ ಹೇಳಿದಾಗ ಆ ಹುಡುಗರಿಬ್ಬರು ಬಾಯಿ ಬಿಟ್ಟಿದ್ದಾರೆ. ಹೌದು, ಈ ಒಂದು ಕೇಸಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ, ನಾವೇ ಆ ರೂಪಾರೆಡ್ಡಿ ಮೇಡಮನ್ನು ಮರ್ಡರ್ ಮಾಡಿದ್ದು ಅಂತ. ಹಾಗಾದರೆ ಮಾಡಿದ್ದು ಯಾಕೆ? ಹೌದು ಸ್ನೇಹಿತರೆ, ನೋಡಿ, ಮಕ್ಕಳಿಗೆ ಈಗಲೇ ದ್ವೇಷ ಅನ್ನೋದು ಹುಟ್ಕೊಂಡ್ಬಿಟ್ಟಿದೆ. ಹಿಂದೆ ಮೇಷ್ಟ್ರುಗಳು ಪಾಠ ಮಾಡಿದರೆ ಅಥವಾ ಅವ್ರಿಗೆ ಬುದ್ಧಿವಾದ ಹೇಳಿದರೆ ಮಾತುಗಳನ್ನು ಕೇಳ್ತಾ ಇದ್ರು, ಹೊಡೆದು ಬಡಿದ್ರು ಮಾತುಗಳನ್ನ ಕೇಳ್ತಾ ಇದ್ರು. ಆದರೆ ಇವತ್ತಿನ ಮಕ್ಕಳು ಚೇಂಜ್ ಆಗಿ ಹೋಗಿದ್ದಾರೆ, ಅವರಿಗೆ ಏನು ಹೇಳೋ ಹಾಗಿಲ್ಲ. ಒಂದು ಸ್ವಲ್ಪ ಕೂಡ ಅವ್ರಿಗೆ ಗದರಿಸಿದರೆ ಅವರು ಈ ರೀತಿಯ ಪಾಠವನ್ನು ಮೇಷ್ಟ್ರಿಗೆ ಕಲಿಸೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ನೀವು ನಂಬಲೇಬೇಕು. ಇವತ್ತು ಪರಿಸ್ಥಿತಿ ಚೇಂಜ್ ಆಗಿ ಹೋಗಿದೆ. ಹೌದು, ಆ 2 ಹುಡುಗರು ಮಾಡಿದ್ದು ಇದೇ ಕೆಲಸ ಸ್ನೇಹಿತರೆ. ಆಗಸ್ಟ್ 11ನೇ ತಾರೀಕು ಇವರೇನು ಮಾಡಿದ್ದಾರೆ ಅಂದರೆ, ಇವರಿಬ್ಬರು ಹುಡುಗರು ಪ್ಲ್ಯಾನ್ ಮಾಡಿದ್ದಾರೆ, ಹೇಗಾದರೂ ಮಾಡಿ ಈ ರೂಪಾರೆಡ್ಡಿ ಮೇಡಮ್ಗೆ ಪಾಠವನ್ನು ಕಲಿಸಬೇಕು. ಅವ್ರಿಗೆ ಒಂದು ವಿಷಯ ಗೊತ್ತಾಗಿದ್ದು ಏನಂದರೆ,
ಕೆಲವು ದಿನಗಳ ಹಿಂದೆ ಫೀಸು ಕಲೆಕ್ಷನ್ ಆಗಿದೆ, 2.5 ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ. ಈ ರೂಪಾರೆಡ್ಡಿ ಮೇಡಮ್ನ ಮನೆಯಲ್ಲಿ ಇದ್ದಂತಹ ದುಡ್ಡನ್ನು ಕಳ್ಳತನ ಮಾಡಿದರೆ ಎಲ್ಲ ಅಪವಾದ ಇವ್ರ ಮೇಲೆ ಬರುತ್ತೆ, ಇವರು ಮರ್ಯಾದೆ ಹೋಗುತ್ತೆ. ನಮಗೇನು ಮರ್ಯಾದೆ ತೆಗೆದಿದ್ದಾರಲ್ಲ ಅದೇ ರೀತಿ ಅವ್ರ ಮರ್ಯಾದೆ ಹೋಗಲಿ ಅಂತ ಇವರೇನು ಮಾಡಿದ್ದಾರೆ ಅಂದರೆ ಮಾಸ್ಕ್ ಹಾಕಿಕೊಂಡು ಹಿಂದಿನ ಬಾಗಿಲಿಂದ ಎಂಟ್ರಿ ಕೊಟ್ಟಿದ್ದಾರೆ. ಒಬ್ಬನು ಮುಂದೆ ಬಂದಿದ್ದಾನೆ, ಒಬ್ಬನು ಹಿಂದಿನ ಬಾಗಿಲಿಂದ ಬಂದ್ಬಿಟ್ಟು ಎಂಟ್ರಿ ಕೊಟ್ಟು ಒಳಗಡೆ ಎಂಟ್ರಿ ಆಗಿದ್ದಾರೆ. ಆಗ ಏನಾಗಿದೆ ಅಂದರೆ ದುಡ್ಡನ್ನು ಏನು ಕಳ್ಳತನ ಮಾಡಿ ಇನ್ನೇನು ಹೊರಗಡೆ ಹೋಗಬೇಕು ಅನ್ನೋದರಲ್ಲಿ ಅದೇ ಟೈಮಲ್ಲಿ ಆ ರೂಪಾರೆಡ್ಡಿ ಏನಿದಾರಲ್ಲ ಅವರು ತಮ್ಮ ಅತ್ತೆ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಆವಾಗ ಏನಾಗಿದೆ, ಏನೋ ದುಡ್ಡು ಯಾರೋ ಕಳ್ಳರು ಬಂದಿದ್ದಾರೆ ಅಂತ ಅವ್ರನ್ನ ಹಿಡಿಯೋಕ್ಕೆ ಹೋದಾಗ ಆ ಮಾಸ್ಕನ್ನು ಬಿಚ್ಚಿದಾಗ ಗೊತ್ತಾಗಿದ್ದು ಅವರ ಶಾಲೆಯ ಹುಡುಗರು. ಹೀಗಾಗಿ ರೂಪಾರೆಡ್ಡಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಆ ಹುಡುಗರನ್ನು ಬಾಬು ಅಂತ ಕರಿತಾ ಇದ್ರು. ಬಾಬು ಏನು ಅಂತ ಕರೆದಾಗ ಅವರು ತೆಲುಗುವಲ್ಲಿ ಹೇಳಿದಾಗ ಆ ಮಾಸ್ಕನ್ನು ಬಿಚ್ಚಿದಾಗ ಅವರು ಬಾಬು ಅಂತ ಹೊಡೆದಿದ್ದಾರೆ. ಅದೇ ಸಮಯದಲ್ಲಿ ಎಲ್ಲಿ ಈ ವಿಷಯ ಗೊತ್ತಾಗುತ್ತೆ ಅಂತ ಹೊರಗಿನಿಂದ ಬಂದಂಥ ಇನ್ನೊಬ್ಬ ಹುಡುಗ ಮತ್ತು ಆ ಒಳಗೆ ಇದ್ದಂಥ ಇನ್ನೊಬ್ಬ ಹುಡುಗ ಇಬ್ಬರು ಸೇರಿ ತಮ್ಮ ಬಳಿ ಇದ್ದಂಥ ಚಾಕುನಿಂದ 27 ಬಾರಿ ಆ ಮೇಡಮ್ನ ಕೊಂದು ಹಾಕಿದ್ದಾರೆ, ಚುಚ್ಚಿ ಕೊಂದು ಹಾಕಿದ್ದಾರೆ. ಅಷ್ಟೊಂದು ಸಿಟ್ಟು ಅವರ ಪ್ರಿನ್ಸಿಪಾಲ್ ಮೇಲಿತ್ತು ಅಂತ ಇದರಿಂದ ಗೊತ್ತಾಗಿದೆ. ನೋಡಿದಿರ ಸ್ನೇಹಿತರೆ, ಇವತ್ತಿನ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂತ. ಒಂದು ಚಿಕ್ಕ ಕ್ಷುಲ್ಲಕ ಕಾರಣಕ್ಕಾಗಿ ಕೇವಲ ಬೈದಿದ್ದಕ್ಕೆ ಈ ರೀತಿ ಮಕ್ಕಳು ಈ ರೀತಿಯ ಪಾಠವನ್ನು ತಮ್ಮ ಗುರುಗಳಿಗೇ ಕಲಿಸ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ, ಏನಾಗ್ತಾ ಇದೆ ನಮ್ಮ ಸಮಾಜ? ಇವತ್ತು ಶಾಲೆಯಲ್ಲಾಗಲಿ ಕಾಲೇಜುಗಳಲ್ಲಾಗಿ ಮಕ್ಕಳನ್ನ ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡಿದರೆ ಏನೇನೋ ಕಥೆಗಳಾಗ್ತಾ ಇದ್ದಾವೆ. ಕೆಲವೊಬ್ಬರು ಹುಡುಗರು ಬೈದಿದ್ದಕ್ಕೇ ಸುಸೈಡ್ ಮಾಡಿಕೊಂಡ್ರೆ, ಇನ್ನು ಕೆಲವರು ತಮ್ಮ ಬೈದವರನ್ನೇ ಮರ್ಡರ್ ಮಾಡೋ ಒಂದು ಮಟ್ಟಕ್ಕೆ ಬರ್ತಾ ಇದ್ದಾರಂದರೆ ನಿಜಕ್ಕೂ ನಮ್ಮ ಸಮಾಜ ತುಂಬ ಒಂದು ಭಯಾನಕ ಪರಿಸ್ಥಿತಿಯಲ್ಲಿ ಮುನ್ನುಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಈ ಒಂದು ಕೇಸ್ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅನುಭವವೇನು, ನೀವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ನೀವೇ ವಿಚಾರ ಮಾಡಿ. ಯಾಕಂದರೆ ಇಲ್ಲಿ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ.